ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪುರುಷ ಪೊಲೀಸ್ ಸಿಬ್ಬಂದಿಗಳ ಮನೆಯ ಮಹಿಳೆಯರು ಸೇರಿ ಪೊಲೀಸ್ ಕಮಿಷನರ್ ಸಹಕಾರದಿಂದ ಒಂದು ಹೊಸ ಆಲೋಚನೆಗೆ ಮುಂದಾಗಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಮಂಗಳೂರಿನ ಪೊಲೀಸ್ ಲೇನ್ನಲ್ಲಿರುವ ಜ್ಞಾನೋದಯ ಮಹಿಳಾ ಮಂಡಳಿ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪುರುಷ ಪೊಲೀಸ್ ಸಿಬ್ಬಂದಿಗಳ ಮನೆಯ ಮಹಿಳೆಯರು ಸೇರಿ ಮಾಸ್ಕ್ ಹೊಲಿಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸುಮಾರು 10,000 ಮಾಸ್ಕ್ ಹೊಲಿದು ಎಲ್ಲಾ ಪೊಲೀಸರಿಗೂ ಮಾಸ್ಕ್ ನೀಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಜ್ಞಾನೋದಯ ಮಹಿಳಾ ಮಂಡಳಿ ಹೊಲಿಗೆ ತರಬೇತಿ ಕೇಂದ್ರದ ಅಧ್ಯಕ್ಷೆ ಭಾಗೀರಥಿಯವರು ಮಾತನಾಡಿ, ಹಲವಾರು ಪೊಲೀಸರು ಹೊರಗಡೆ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಈಗ ಮಾಸ್ಕ್ನ ಅಗತ್ಯತೆ ಇದೆ. ಮನೆಯವರಾದ ನಾವು ಕೂಡ ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಹಾಗಾಗಿ ನಮ್ಮ ಸ್ವಇಚ್ಛೆಯಿಂದ ಮಾಸ್ಕ್ ಹೊಲಿದು ಕೊಡಲು ಮುಂದಾಗಿದ್ದೇವೆ. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಡಿದ್ದಾರೆ ಎಂದರು. ಹಸ್ಬೆಂಡ್ಸ್ ಎಲ್ಲರೂ ಈ ಪೊಲೀಸ್ನವರೆಲ್ಲ ಹೊರಗೆ ದುಡಿತಿದ್ದಾರೆ. ಅವರಿಗೆ ಈ ಮಾಸ್ಕಿನ ಅಗತ್ಯವಿದೆ. ಇದು ಅವರಿಗೆ ಕೊರೋನಾದ ಭೀತಿ ಅವರಿಗೂ ಇದೆ, ನಮಗೆ ಮನೆಯವರಿಗೂ ಅವರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗ್ತದೆ ನಾವು. ಅದಕ್ಕೆ ನಮ್ಮ ಇಚ್ಛೆಯಿಂದಲೇ ನಾವು ಇದು ಅವರಿಗೆ ಮಾಸ್ಕ್ ಎಲ್ಲ ಪೊಲೀಸ್ನವರಿಗೆ ಸ್ಟಿಚ್ ಮಾಡಿಕೊಡು ಅಂತೇಳಿ ಆಲೋಚನೆ ಮಾಡಿದೆವು. ನಮಗೆ ಹಾಗೆ ಕಮಿಷನರ್ ಸಾಹೇಬರು ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿದರು. ಬಟ್ಟೆ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ಅವರೇ ತಂದು ಒದಗಿಸ್ತಾರೆ. ಹಾಗೆ ಈಗ ನಾವು 4 ಜನ ಸ್ಟಾರ್ಟ್ ಮಾಡಿದೆವು ಫಸ್ಟಿಗೆ. ಮತ್ತು ಎಲ್ಲರೂ ಅವರ ಇಚ್ಛೆಯಿಂದಲೇ ಎಲ್ಲರೂ ಕೆಲವರು ಬಂದರು. ಈಗ ಲಾಕ್ಡೌನ್ ಅದರಿಂದ ಎಲ್ಲರೂ ಮನೆಯಲ್ಲಿದ್ದಾರೆ, ಬೇರೆ ಉದ್ಯೋಗ ಏನು ಇಲ್ಲ. ಹಾಗೆ ದಿನಕ್ಕೆ ಒಂದು ಈಗ ವೆಚ್ಚ 50ರಿಂದ ಮೇಲಾಗ್ತದೆ, 75 ಹಾಗೆಲ್ಲ ಮಾಡ್ತೇವೆ. 10,000 ಟಾರ್ಗೆಟ್ ಕೊಟ್ಟಿದ್ದಾರೆ ಈಗ. ಹಾಗೆ ಈಗ ಒಂದು 2,500 ಆಗಿದೆ. ಇನ್ನೊಂದು 4-5 ದಿನದಲ್ಲಿ ಎಲ್ಲ ಮುಗಿಸಿ ಕೊಡ್ತೇವೆ. ಎಲ್ಲರೂ ಬೇರೆಯವರು ಕೂಡ ಬರ್ತಾ ಇದ್ದಾರೆ ಅವರ ಇಚ್ಛೆಯಿಂದ. ಬಳಿಕ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪುರುಷ ಪೊಲೀಸ್ ಸಿಬ್ಬಂದಿಗಳ ಮನೆಯ ಮಹಿಳೆಯರು ತಮ್ಮ ಸ್ವ ಇಚ್ಛೆಯಿಂದ ಮಾಸ್ಕ್ ಹೊಲಿದು ಅದನ್ನು ಎಲ್ಲ ಪೊಲೀಸರಿಗೆ ವಿತರಿಸಲು ಮುಂದಾಗಿದ್ದಾರೆ. ಇವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇನಿದ್ದಾರೆ ಅವರು ಸುಮಾರು 2,000 ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ 5 ಮಾಸ್ಕ್ ರೀತಿಯಲ್ಲಿ ವಾಷಬಲ್ ಮಾಸ್ಕ್ ಸುಮಾರು 10,000 ಮಾಸ್ಕನ್ನು ನಾವು ಹೊಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವೇ ಹೊಲ್ಕೊಡ್ತೀವಿ ಅಂತಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಪೊಲೀಸ್ ಕುಟುಂಬದವರೇನಿದ್ದಾರೆ ಅವರು ಮುಂದೆ ಬಂದರು. ಆ ಸಂದರ್ಭದಲ್ಲಿ ನಾವು ಬಟ್ಟೆ ತೆಗೆದುಬಿಟ್ಟು ಎಲಾಸ್ಟಿಕ್ಕು ಮತ್ತು ದಾರ ಅದನ್ನೆಲ್ಲ ಕೊಟ್ಟು ಹೊಲ್ಕೊಟ್ಟು ಅವರಿಗೆ ಪ್ರತಿ ಮಾಸ್ಕಿಗೆ ಇಂತಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಇನಿಷಿಯಲಿ ಏನು ಬೇಡ, ನಾವು ನಮ್ಮ ಕುಟುಂಬ ಸದಸ್ಯರು ಯಾರು ಕರೋನಾ ವಾರಿಯರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಗೌರವ ಸೂಚಿಸೋದ್ರ ರೀತಿಯಲ್ಲಿ ನಾವು ಹಂಗೆ ಉಚಿತವಾಗಿ ಹೊಲ್ಕೊಡ್ತೀವಿ ಅಂತ ಹೇಳಿದರು. ಆದರೂ ಅವರು ತಮಗಿರುವಂಥ ಬೇರೆ ಕೆಲಸ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೊಂದಷ್ಟು ಗೌರವಧನ ಅಂತ ಕೂಡ ಕೊಡ್ತಾಯಿದ್ದೀವಿ. ಸುಮಾರು 10,000 ಮಾಸ್ಕನ್ನು ನಮ್ಮ ಪೊಲೀಸ್ ಕುಟುಂಬದ 8 ಜನ ಹೆಣ್ಮಕ್ಳು ಸೇರಿ ಹೊಲಿದು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಈ ಮಹಿಳೆಯರು ಮಾಸ್ಕ್ ಹೊಲಿದು ಎಲ್ಲ ಪೊಲೀಸರಿಗೆ ವಿತರಿಸಲು ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರವೇ ಸರಿ. ಶರಸಾನ್ಯ ವಿ4 ನ್ಯೂಸ್ ಮಂಗಳೂರು.